ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯುವಂಥ ಗಣೇಶೋತ್ಸವ ಎಷ್ಟು ಕಾರಣಿಕ ಅನ್ನೋದಕ್ಕೆ ಇಲ್ಲಿನ ಭಕ್ತರು ಸಾಕ್ಷಿ. ನಮ್ಮ ಜೊತೆಗೆ ಸತೀಶ್ ಅವರಿದ್ದಾರೆ. ಇವರು ಇರುವಂಥದ್ದು ಡೆನ್ಮಾರ್ಕಲ್ಲಿ. ಗಣೇಶೋತ್ಸವದ ಸಂದರ್ಭದಲ್ಲಿ ಈ ಪುಣ್ಯ ಮಣ್ಣಿಗೆ ಬಂದು ಗಣೇಶನಿಗೆ ವಿಶೇಷವಾಗಿರುವಂಥ ಪೂಜೆ ಪುರಸ್ಕಾರವನ್ನು ಸಲ್ಲಿಸ್ತಾರೆ. ಇದರ ಬಗ್ಗೆ ಮಾತನಾಡಬೇಕು. ನಮಸ್ತೆ ಸರ್. ನಮಸ್ತೆ. ಗಣೇಶೋತ್ಸವ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಊರಲ್ಲಿ ಇದ್ದುಕೊಂಡು ಸಂಭ್ರಮಿಸ್ತೇವೆ. ಬಟ್ ನೀವು ನಾನು ಕೂಡ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅಷ್ಟೊಂದು ದೂರದಿಂದ ಇಲ್ಲಿಗೆ ಬಂದು ಎಲ್ಲ ಸಂಭ್ರಮವನ್ನು ಕಣ್ತುಂಬಿಕೊಂಡು ಭಾಗಿಯಾಗಿ ಹೋಗ್ತೀರಾ ಸರ್. ಇದ್ರ ಬಗ್ಗೆ ಹೇಳೋದಾದರೆ ಸರ್. ನಾವು ಗಣೇಶೋತ್ಸವದಲ್ಲಿ ಕಳೆದ 25 ವರ್ಷದಿಂದ ಕೆಲಸ ಮಾಡ್ತೇನೆ. ಸುಧಾಕರ್ ಶೆಟ್ಟರ್ ಜೊತೆ ಇರಬೇಕಾದ್ರೆ ಅವರಿಂದ ಕೆಲಸ ಮಾಡ್ತಿದ್ದೆ. ಅದ ನಂತರ ಕಾಲೇಜು ಕೆಲಸ ಹಾಗೆ ಅಂತೇಳಿ ಈಗ ಹೊರಗಡೆ ಹೋಗಿ ಡೆನ್ಮಾರ್ಕಲ್ಲಿ ಸೆಟ್ಲ್ ಆಗಿದ್ದೀನಿ. ಆದರೂ ಬರ್ತಾ ಇರ್ತೇನೆ ಆದಷ್ಟು ಸಮಯ ಹಾಗೆ. ಸೊ ಇಲ್ಲೊಂದು ಖುಷಿ ಸಿಗ್ತದೆ, ಎಲ್ಲರಿಗೂ ಬರ್ತಾರೆ, ನಾವು ಸೇವೆ ಮಾಡ್ತೇವೆ ಹಾಗೆ. ಸೊ ಒಳ್ಳೇದು ಕಾಣಿಸ್ತದೆ. ಓಕೆ ಸರ್. ಡೆನ್ಮಾರ್ಕಲ್ಲಿ ಇರೋವಂಥದ್ದು ಅಂತ ಅಲ್ಲಿ ಏನು ವರ್ಕ್ ಮಾಡ್ಕೊಂಡಿರೋದು? ಅಲ್ಲಿ ನಾನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಲ್ಲಿ ಪ್ರೋಗ್ರಾಮ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೇನೆ. ಸೊ ಅಲ್ಲಿರೋದು ಹಾಗೆ. ಅಲ್ಲಿ ನೀವು ಒಬ್ಬರೇ ಇರುವಂಥದ್ದು, ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಸೆಟ್ಲ್ ಆಗಿದ್ದಾರೆ. 7 ವರ್ಷ ಆಯಿತು. ಆದರೂ ಆದಷ್ಟು ಸಮಯ ನಾನು ಇಲ್ಲಿ ಗಣೇಶೋತ್ಸವಕ್ಕೆ ಇಲ್ಲಿ ಬಂದು 1 ವಾರ 2 ವಾರ ಕೆಲಸ ಮಾಡಿ ಮತ್ತೆ ಹೋಗ್ತಿದ್ದೆ ಹಾಗೆ. ನೀವು ಒಬ್ಬರೇ ಬರ್ತೀರಾ ಇಲ್ಲ ಅವರು ಕೂಡ ಬಂದಿದ್ದಾರಾ ಹೇಗೆ? ಈ ಸಲ ಬರಲಿಕ್ಕೆ ಆಗಲಿಲ್ಲ, ಇಲ್ಲ ಮೋಸ್ಟ್ಲಿ ಬರುವ ವರ್ಷ ಬರಲೂಬಹುದು. ಯಾಕೆಂತೇಳಿ ಶಾಲೆ ಅಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಸೊ ಮಕ್ಕಳು ಶಾಲೆಗೆ ಹೋಗ್ತಾರೆ, ಸೊ ರಜೆ ಸಿಗ್ತಾ ಇಲ್ಲ ಹಾಗೆ. ಬಟ್ ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಬರ್ಬೋದು ಕಾಣಿಸ್ತದೆ. ಓಕೆ ಸರ್. ಈ ಟೈಮಲ್ಲೇ ನಾನು ಗಣೇಶೋತ್ಸವದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ರಜೆಗನ್ನ ಎಲ್ಲ ಮೊದಲೇ ಹೇಳ್ಕೊಂಡು ಅಲ್ಲಿ ಸೆಟ್ ಮಾಡಿಕೊಂಡು ಹೇಗೆ ಬರ್ತೀರಾ ಹೇಗೆ ಅಂತ? ಅಂದರೆ ಇಲ್ಲಿ ಬಂದಾಗ ನೀವು ಲಾಂಗ್ ಲೀವನ್ನು ತಗೊಳ್ತೀರಲ್ವಾ, ಹಾಗಾಗಿ. ಆದರೆ ಎರಡನ್ನು ಅಡ್ಜಸ್ಟ್ ಮಾಡಬೇಕು. ಕೆಲಸ ರಜೆ ತಗೊಂಡ್ರೂ ಕೆಲಸ ಮಾಡಬೇಕಾಗ್ತದೆ. ಈಗ ಮನೆಗೆ ಹೋಗಿ ಸಂಜೆ ರಾತ್ರಿ ಕೂತ್ಕೊಂಡು ಎಲ್ಲ ಮೇಲ್ಸ್ ಎಲ್ಲ ಚೆಕ್ ಮಾಡಿ, ಏನಾದ್ರು ಕೆಲಸ ಇದ್ದರೆ ಪೆಂಡಿಂಗ್ ಕೆಲಸ ಇದ್ದರೆ ಟೀಮಿಗೆಲ್ಲ ಕೊಟ್ಟು ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ಇಲ್ಲಿ ಕೂತು, ಸೊ ಎರಡು ಒಟ್ಟಿಗೆ ನಡೀತಾ ಹೋಗ್ತದೆ ಹಾಗೆ ಮಾಡ್ತಾಯಿದ್ದೇವೆ. ಪುತ್ತೂರಲ್ಲಿ ನಿಮ್ಮ ಊರು ಯಾವುದು? ಇಲ್ಲೇ ಪುತ್ತೂರ ಕರ್ಮಳದಲ್ಲಿ ನಾವಿರೋದು ಹಾಗೆ. ಗಣೇಶೋತ್ಸವದಲ್ಲಿ ಏನೆಲ್ಲ ಸೇವೆಯನ್ನು ಮಾಡಿಸ್ತೀರಾ ಪ್ರತಿ ವರ್ಷ ಕೂಡ? ಈ ವರ್ಷ ಏನೆಲ್ಲ ಸೇವೆಯನ್ನು ಮಾಡಿಸ್ತೀರಾ? ನಾವು ಪ್ರತಿ ವರ್ಷ ಫಸ್ಟ್ ದಿವಸ ರಂಗಪೂಜೆ ಒಂದು ಕಳೆದ 25 ವರ್ಷದಿಂದ ಮಾಡ್ತಿದ್ದೇವೆ ಫ್ಯಾಮಿಲಿ ಹೆಸರಲ್ಲಿ. ಮತ್ತು ಅದೆಲ್ಲ ಬಂದು ಮತ್ತೆ ಏನು ಕೆಲಸ ಆಗ್ತದೆ ಅದನ್ನು ಮಾಡ್ತಾ ಹೋಗೋದು, ಅದೇನು ಸೇವೆ ನಮ್ಮದಾಗಿ. ಕಿಲ್ಲೆ ಗಣಪ ಅಂತ ಹೇಳಿದರೆ ನಿಮಗೆ ಎಷ್ಟು ಸ್ಪೆಷಲ್ ಅಂತ? ನನಗೆ ತುಂಬ ಸ್ಪೆಷಲ್ ಅಂದರೆ 25 ವರ್ಷ ನನಗೆ ಸುಧಾಕರ್ ಶೆಟ್ಟರ್ ಜೊತೆ ನಾನು ಫಸ್ಟ್ ಸಲ ಅವರು ಮೀಟ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಅವರ ಈ ಕಾರ್ಯಕ್ರಮ ಮಾಡ್ತಾರೆ ಅಂತ. ಮತ್ತು ಅವರು ಯಾವಾಗಲೂ ಹೇಳ್ತಿದ್ರು ಗಣಪತಿ ಉತ್ಸವ ಬರ್ತದೆ ಅಂತ. ನಾವೆಲ್ಲ ಮನೆಯಲ್ಲಿ ಉತ್ಸವ ಮಾಡ್ತೇವಲ್ಲ ಅದಂತ ನೆನೆಸ್ಕೊಂಡಿದ್ದೆ. ನನಗೆ ಜೂನ್ ಜುಲೈ ತಿಂಗಳಲ್ಲಿ ಗೊತ್ತಾಯಿತು ಅವರೇ ಮಾಡ್ತಿರೋದು ಅಂತ. ಮತ್ತು ಅದರ ನಂತರ ಪ್ರತಿ ವರ್ಷ ಒಟ್ಟಿಗಿರೋ ಕಾರಣ ತುಂಬ ಗಣಪತಿ ಅಂದರೆ ಭಾಳ ಖುಷಿಯಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಗಣೇಶೋತ್ಸವದ ಶುಭಾಶಯಗಳು. ನಿಮಗೂ ಸಹ. ಓಕೆ ಮೇಡಮ್, ಕಿಲ್ಲೆ ಮೈದಾನದ ಗಣಪ ಅಂತ ಹೇಳಿದರೆ ಕಾರಣಿಕ ಗಣಪ ಅನ್ನೋವಂಥದ್ದು ನಿಮಗೆ ಎಷ್ಟು ಸ್ಪೆಷಲ್ ಅಂತ? ಏನೆಲ್ಲ ಪೂಜೆಯನ್ನು ಮಾಡ್ತಿದ್ರಿ? ಇವತ್ತು ನಾನು ಗಣೇಶನಿಗೋಸ್ಕರ ಸ್ಪೆಷಲಿ ನಾನು ವೀಳ್ಯದೆಲ್ಲದ ಹಾರವನ್ನು ಮಾಡ್ಕೊಂಡು ಬಂದಿದ್ದೆ. ಸೊ ಅದನ್ನು ದೇವರ ಸನ್ನಿಧಿಯಲ್ಲಿ ನೋಡುವಾಗ ಅಲಂಕಾರ ಮಾಡಿದ್ದನ್ನು ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ಅದಲ್ಲದೆ ಇಷ್ಟು ವರ್ಷ ಸುಧಾಕರ್ ಶೆಟ್ಟಿಯವರು ಇಷ್ಟು ಮುಂದಾಳತ್ವ ತಗೊಂಡು ಇಷ್ಟು ಮಾಡಿಕೊಂಡು ಬಂದಿದ್ದಾರೆ. ಅಲ್ಲದೆ ಆಗ ಅವರು ಮಾಡಿದ್ಕಿಂತ ಇನ್ನೂ ಅದ್ಧೂರಿಯಾಗಿ ಅವರ ಮಗ ಈ ಥರ ಗಣೇಶನನ್ನು ಸ್ವರ್ಣ ಅಲಂಕಾರದಿಂದ ನೋಡುವಾಗ ತುಂಬ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ನಿಮಗೆ ಎಷ್ಟು ಸ್ಪೆಷಲ್ ಅಂತ ಗಣೇಶ ಅಂತ ಹೇಳಿದರೆ? ನನಗೆ ತುಂಬ ಸ್ಪೆಷಲ್ ಅಂದರೆ ನನ್ನ ತವರೂರಿನಲ್ಲಿ ಸಹ ನಾವು ಗಣೇಶನನ್ನು ನಂಬಿಕೊಂಡು ಬಂದಿದ್ದೆ. ಸೊ ಗಣೇಶೋತ್ಸವ ಈಸ್ ವೆರಿ ಸ್ಪೆಷಲ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು. ನಮಸ್ತೆ ಸರ್, ನೀವು ಏನು ಹೇಳ್ತೀರಾ ಅಂತ ಇಲ್ಲಿನ ಗಣೇಶ? ನಾನು ಎಲ್ಲರಿಗೂ ಶುಭಾಶಯಗಳು ಗಣೇಶೋತ್ಸವದ. ದೇವರು ಸುಧಾಕರ್ ಶೆಟ್ಟಿಗೆ ಒಂದು ಒಳ್ಳೆಯ ಬುದ್ಧಿ ಕೊಟ್ಟು ಅವರ ಮಕ್ಕಳಿಗೆ ಮತ್ತು ಒಳ್ಳೆಯ ಬುದ್ಧಿ ಕೊಟ್ಟು ಒಳ್ಳೆ ಚಂದ ಮಾಡಿ ನಡೆಸಿದ್ದಾರೆ. ಇನ್ನು ಮುಂದೆ ಅಂತ ಇದಕ್ಕಿಂತಲೂ ಮುಂದೆ ಯಶಸ್ಸಾಗಿ ನಡೆಸಲಿ. ಮತ್ತು 1 ಕೋಟಿಯ ಜನರಲ್ಲಿ ಅಂಥ ಹುಡುಗರು ಇರೋದು ಭಾರಿ, ಒಬ್ಬೊಬ್ಬರು ಇರೋದು ಭಾರಿ ಕಡಿಮೆ. ಅವರಿಗೆ ಸಹ ದೇವರು 106 ವರ್ಷ ಆಯುಷ್ಯ ಕೊಡಲಿ. ಇನ್ನು ಮುಂದೆ ಒಳ್ಳೆ ನಡೆಸುವಂತ ನಮ್ಮ ಎಲ್ಲ ಸಪೋರ್ಟ್ ಅವರಿಗಿದೆ. ಕಾಂಗ್ರೆಸ್ ಮುಖಂಡರು ಹಾಗೆಯೇ ಧಾರ್ಮಿಕ ಮುಖಂಡರಾಗಿರುವಂತಹ ಹೇಮನಾಥ್ ಶೆಟ್ಟಿ ಕೌಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಗಣೇಶೋತ್ಸವದ ಶುಭಾಶಯಗಳು. ಇರೆಗ್ಲ ಅಂಚನೆ ಮಾತೆರೆಗ್ಲ ಗಣೇಶೋತ್ಸವದ ಶುಭಾಶಯಲು. ವಿಶೇಷವಾದ ಕಿಲ್ಲೆ ಮೈದಾನ ನಡಪುನಂಚಿನ ಈ ಗಣೇಶೋತ್ಸವಕ್ಕೆ ಇನ್ನಿ ಬತ್ತದ ಮುಲ್ಪದ ವಿಜೃಂಭಣೆನ ಗಣೇಶೋತ್ಸವನು ತೂವೊಂದು ಬಾರಿ ಖುಷಿಯ ಒಂದುಂಡು. ಬಾರಿ ಇತಿಹಾಸ ಇತ್ತಿನಂಚಿನ ಗಣೇಶೋತ್ಸವ ಈ ಕಿಲ್ಲೆ ಮೈದಾನಡು ಪುತ್ತೂರುಡೆ ಒಂಜಿ ಮಲ್ಲ ಪುದಾರಡು ಈ ಜಿಲ್ಲೆಡೆ ರಾಜ್ಯಡೆ ಪುದಾರಿತ್ತಿನಂಚಿನ ಗಣೇಶೋತ್ಸವ ಪುತ್ತೂರುದವು. ಸನ್ಮಾನ್ಯ ಸುಧಾಕರ್ ಶೆಟ್ಟರ್ನ ನೇತೃತ್ವಡು ಬಾರಿ ಪೊರ್ಲುಡು ವರ್ಷಕ್ಕೂ ಬಾರಿ ವಿಜೃಂಭಣೆ ನಡತೊಂದಿತ್ತಂಡೆ. ಅಂಚನೆ ಇತ್ಯಾರನ ಸುಪುತ್ರೆ ಐನ ಬಾರಿ ಪೊರ್ಲುಡು ಬಾರಿ ವಿಶೇಷವಾದ ಈ ಸತಿ ಬಂಗಾರದ ಲೇಪನ ಕೊರದು ಐಕ್ ಗಣಪತಿಗೆ ಮುಖ
ಬೊಕ್ಕಲ ಪೊರ್ಲು ತೋಜಾವು ಲೆಕ್ಕ ಮಲ್ತು ನಾವು ನಂಗೆ ಮಾತ್ರ ಮಸ್ತ್ ಖುಷಿ ಆಗ್ತದೆ. ನಮ್ಮ ತೆರಿಲೆಕ್ಕ ಭಕ್ತರನೆಗಳ ಸಂಖ್ಯೆ ಹೆಚ್ಚೆಚ್ಚಿಗೆ ಆವೊಂದುಂಡು. ಈ ಒಂದು ಗಣಪತಿಗೆ ದಾಲ ಕಡಿಮೆ ಆಪುಜಿ. ಗಣಪತಿನ ಆರಾಧನೆ ಮಲ್ತನಗಳಿಗೆ ಮೂಳು ನಂಬುನಂಚಿನ ವಿಚಾರಗೂ ವೈಕ್ಲ ಹೂವಾಣ್ಲ ನಮ್ಮ ಇಂಚೆ ಸತಿ ಇಂಚ ಆವೋಡು ಕೆಂಡ ಅಂಚನೆ ಆಪಣಂಚಿನ ಒಂದು ಶಕ್ತಿ ಈ ಗಣಪತಿಗೆ ಉಂಡು ಅನ್ಬಿಡೋ ನಂಗೆ ಮಾತಿರಲ್ಲ ಗೊತ್ತುಂಡು. ಅಂಚನೆ ಈ ಒಂದು ಉತ್ಸವ ಬಾರಿ ಪೊರ್ಲುಡು ಆತನ ನೆಕ್ಕ ಮಾತೆಲ್ಲ ಸಾಕಾರ ಕೊರ್ದು ನಡತಡೊಂದುಳ್ಳಿರು ನನ್ನ ದುಂಬುದ ದಿನಲ್ಲ ಈ ಒಂದು ಗಣೇಶೋತ್ಸವ ಬಾರಿ ಪೊರ್ಲುಡು ನಡಪಾಡು ನಮ್ಮ ಮಾತೆಲ್ಲ ನೆಕ್ಕ ಸೇರೋ ಲೆಕ್ಕ ಆವಡು ಬಣ್ಣದ ವಿಶೇಷವಾದ ಅಭಿನಂದನೆ ಸಲ್ಲಿಸ ಉಂಟು. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.